ಬಿಸಿ ರೋಡ್ನ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಉದ್ಭವವಾಗಿರುವ ಹೊಂಡಗಳಿಗೆ ಮುಕ್ತಿ ಸಿಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಹೊಂಡ ಮುಚ್ಚಲು ಸಾರ್ವಜನಿಕರು ಸಂಘಟನೆಗಳು ನಡೆಸಿದ ತಾತ್ಕಾಲಿಕ ವ್ಯವಸ್ಥೆಗಳೆಲ್ಲ ವಿಫಲವಾಗಿದೆ. ಹೊಂಡದ ಆಳ ಅಗಲ ದಿನದಿಂದ ದಿನಕ್ಕೆ ವಿಸ್ತಾರವಾಗ್ತಾ ಇದ್ದು 2 ದಿನದ ಮಳೆಗೆ ವಾರದ ಹಿಂದೆ ಹಾಕಿದ ತೇಪೆ ಕೊಚ್ಚಿ ಹೋಗಿದೆ. ಕೆರೆಯಂತೆ ನೀರು ತುಂಬಿಕೊಂಡಿರುವ ಈ ಮರಣ-ಗುಂಡಿಗಳು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಕಾಯಕಲ್ಪಕ್ಕಾಗಿ ಕಾಯ್ತಾ ಇವೆ. ಬಿಸಿ ರೋಡ್ನ ಹೃದಯ ಭಾಗದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಗುರಿಯಾಗಿದೆ. ನಗರದ ಕೇಂದ್ರದಲ್ಲಿಯೇ ಪ್ರತಿ ವರ್ಷ ರಸ್ತೆ ಸಂಪೂರ್ಣ ಹಾನಿಗೀಡಾಗುತ್ತಿದ್ದು, ಈ ಬಾರಿಯಂತೂ ಕೆರೆ ಗಾತ್ರದ ಹೊಂಡಗಳು ನಿರ್ಮಾಣಗೊಂಡು ರಸ್ತೆಯನ್ನೆಲ್ಲ ಅತಿಕ್ರಮಿಸಿಕೊಂಡಿವೆ. ಇಲ್ಲಿ ಶಾಶ್ವತ ವ್ಯವಸ್ಥೆ ಕಲ್ಪಿಸಬೇಕೆನ್ನುವ ಕಾಳಜಿ ರಾಷ್ಟ್ರೀಯ ಹೆದ್ದಾರಿಗೆ ಇಲ್ಲ. ಜನರಿಗೆ ಉತ್ತಮ ರಸ್ತೆ ನೀಡುವುದು ನಮ್ಮ ಕರ್ತವ್ಯ ಎನ್ನುವ ಭಾವನೆ ಜನಪ್ರತಿನಿಧಿಗಳಲ್ಲೂ ಇಲ್ಲ. ಎಂತಹ ರಸ್ತೆಯಾದರೂ ಸರಿ ಪರವಾಗಿಲ್ಲ ಎನ್ನುವ ಜನರ ಹೊಂದಾಣಿಕೆಯ ಮನೋಭಾವನೆಯಿಂದಾಗಿ ಇಲಾಖೆಗೆ ಹೋರಾಟ ಪ್ರತಿಭಟನೆಯ ಬಿಸಿಯೂ ಮುಟ್ಟಿಲ್ಲ. ಇದರಿಂದಾಗಿ ಪ್ರತಿ ವರ್ಷ ವಾಹನ ಚಾಲಕರು ಪ್ರಯಾಣಿಕರು ಜೂನ್ನಿಂದ ಡಿಸೆಂಬರ್ವರೆಗೆ ಈ ರಸ್ತೆಯಲ್ಲಿ ಸಂಚರಿಸಲು ಸಂಕಷ್ಟ ಪಡಬೇಕು. ಬಿಸಿ ರೋಡ್ನ ರಾಷ್ಟ್ರೀಯ ಹೆದ್ದಾರಿ ಹೊಂಡ ಮುಚ್ಚುವ ಪ್ರಯತ್ನವಾಗಿ ತೇಪೆ ಕಾರ್ಯ ನಡೆದಿತ್ತು. ಇದು ಸಮಸ್ಯೆ ಪರಿಹರಿಸಲು ಮಾಡಿದ ಕಾರ್ಯ ಅಲ್ಲ, ಜನರ ಕಣ್ಣುರಿಸುವ ತಂತ್ರ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಯಾಕೆಂದ್ರೆ ತೇಪೆ ಹಾಕಿದ ಕೆಲವೇ ದಿನಗಳಲ್ಲಿ ಅದು ಕಿತ್ತು ಹೋಗಿದೆ. ಕೆಲ ದಿನಗಳ ಹಿಂದೆಯಷ್ಟೇ ಪಾಣೆಮಂಗಳೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ ಹೊಂಡ ಗುಂಡಿಗಳಿಗೆ ತೇಪೆ ಹಾಕುವ ಪ್ರಯತ್ನ ನಡೆದಿದೆ. ಅದು ಅಪೂರ್ಣವಾಗಿದೆ. ತೇಪೆ ಹಾಕಿದ ಹೊಂಡದ ಬಳಿಯೇ ಬೇರೆ ಹೊಂಡಗಳಿದ್ರು ಎಲ್ಲಾ ಹೊಂಡಗಳಿಗೂ ತೇಪೆ ಹಾಕುವ ಬದಲು ಕೆಲವೊಂದು ಹೊಂಡಗಳನ್ನು ಮಾತ್ರ ಮುಚ್ಚಿ ಅಪೂರ್ಣ ದುರಸ್ತಿ ಮಾಡಲಾಗಿದೆ. ನೆಹರು ನಗರದ ಬಳಿ ವಾರದ ಹಿಂದೆಯಷ್ಟೇ ಹಾಕಿದ ತೇಪೆ ಕಿತ್ತು ಹೋಗಿದ್ದು ಗುಣಮಟ್ಟದ ಅಸಲಿತನ ಬಹಿರಂಗಗೊಂಡಿದೆ. ರಾಷ್ಟ್ರೀಯ ಹೆದ್ದಾರಿಗೆ ಯಾರಾದರೂ ಟೋಲು ಪಾವತಿಸುತ್ತಿದ್ದೀವಿ ಎನ್ನುವ ಸಾರ್ವಜನಿಕರ ಪ್ರಶ್ನೆಗೆ ಹೆದ್ದಾರಿ ಇಲಾಖೆ ಉತ್ತರಿಸಬೇಕಾಗಿದೆ.